ಯಾಕೆ ಹುಡುಗಿಯರಿಗೆ ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಅಂದರೆ ಪಂಚಪ್ರಾಣ? ಈ ರುಚಿಯಾಗಿರುವ ಚಾಕ್ಲೇಟ್ ಅಲ್ಲಿ ಏನೆಲ್ಲ ಹಾಕಿ ತಯಾರು ಮಾಡುತ್ತಾರೆ? ಏನು ಚಾಕ್ಲೇಟ್ನಲ್ಲಿ ಕ್ರಿಮಿಕೀಟ ಹಾಗೂ ಕೆಲವು ಪ್ರಾಣಿಗಳ ಕೊಬ್ಬನ್ನು ಹಾಕೋದು ನಿಜವೇ? ಈ ಚಾಕ್ಲೇಟ್ ಮೊದಲು ಹುಟ್ಟಿದ್ದು ಹೇಗೆ? ಇಂತಹ ಚಾಕ್ಲೇಟ್ ಬಗ್ಗೆ ಇರುವ ನಿಮ್ಮ ಕುತೂಹಲ ಪ್ರಶ್ನೆಗಳಿಗೆ ಈ ವಿಡಿಯೋ ಉತ್ತರ ಕೊಡಲಿದೆ. ನೀವು ನಿಜಕ್ಕೂ ಚಾಕ್ಲೇಟ್ ಪ್ರಿಯರಾಗಿದ್ದರೆ ಮೊದಲು ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ಸಂಪೂರ್ಣವಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಯಾವುದೇ ಶುಭ ಸಮವಾಗಲಿ, ಬರ್ತ್ಡೇ ಆಗಲಿ, ಮದುವೆ ಆಗಲಿ ಅಥವಾ ಮೊದಲ ಬಾರಿಗೆ ಹುಡುಗ ಹುಡುಗಿ ಮೀಟ್ ಆಗೋದೇ ಆಗಲಿ, ಹುಡುಗಿಯರನ್ನ ಮಕ್ಕಳನ್ನ ಇಂಪ್ರೆಸ್ ಮಾಡೋಕೆ ಎಲ್ಲರೂ ಬಳಸುವುದೇ ಈ ಚಾಕ್ಲೇಟ್ಗಳನ್ನ. ನಾವು ಎಲ್ಲ ಚಿಕ್ಕಂದಿನಿಂದ ಚಾಕ್ಲೇಟ್ಗಳನ್ನ ತಿನ್ನುತ್ತಾನೆ ಬಂದಿದ್ದೇವೆ, ಇಷ್ಟಪಡುತ್ತಾನೆ ಬಂದಿದ್ದೇವೆ. ಇವುಗಳಲ್ಲಿ ಹಲವಾರು ಫ್ಲೇವರ್ಸ್ಗಳು, ಕಲರ್ಸ್ಗಳು, ಬೇರೆ ಬೇರೆ ಟೇಸ್ಟ್ಗಳು ಕೂಡ ಇರೋದು ಸಹಜ. ಎಷ್ಟೋ ಬಾರಿ ಸಿಟ್ಟಾದ ಮಕ್ಕಳನ್ನ, ಹುಡುಗಿಯರನ್ನ ಪಟಾಯಿಸೋಕೆ ಕೂಡ ಈ ಚಾಕ್ಲೇಟ್ಗಳನ್ನೇ ಹಲವಾರು ಜನ ಬಳಸುತ್ತಾರೆ. ಚಾಕ್ಲೇಟ್ ಕೊಟ್ರೆ ಸಾಕು ಎಲ್ಲರ ಮನಸ್ಸು ಕರಗಿ ಹೋಗುತ್ತದೆ. ಅಂತಹ ಶಕ್ತಿ ಈ ಚಾಕ್ಲೇಟ್ ನಲ್ಲಿದೆ. ಅಷ್ಟಕ್ಕೂ ಇಂತಹ ಮನಸ್ಸನ್ನೇ ಕರಗಿಸಬಲ್ಲ ಚಾಕ್ಲೇಟ್ ಅನ್ನ ಹೇಗೆ ತಯಾರಿಸುತ್ತಾರೆ, ಏನೆಲ್ಲ ಬಳಸುತ್ತಾರೆ ಅನ್ನೋ ಮಾಹಿತಿ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಯಾವುದೇ ಚಾಕ್ಲೇಟ್ ಅನ್ನ ತಯಾರಿ ಮಾಡಬೇಕೆಂದ್ರೆ ಅದಕ್ಕೆ ಮೊದಲು ಬೇಕಾಗಿರುವುದೇ ಕೋಕೋ ಬೀನ್ಸ್. ಈ ಕೋಕೋ ಬೀನ್ಸ್ ಗಳನ್ನ ಹೆಚ್ಚಾಗಿ ಅರ್ಜೆಂಟೈನಾ, ಬ್ರೆಜಿಲ್, ಚಿಲಿ, ಐರ್ಲೆಂಡ್ ಅಂತಹ ದೇಶಗಳಲ್ಲಿ ಹೆಚ್ಚು ಬೆಳೆಯಲಾಗುತ್ತದೆ. ಹಾಗೂ ಇಲ್ಲಿ ಬೆಳೆದಂತಹ ಮತ್ತು ಈ ವಾತಾವರಣದಲ್ಲಿ ಬೆಳೆದಂತಹ ಕೋಕೋ ಬೀನ್ಸ್ ಗಳನ್ನೇ ಬಳಸಿ ಚಾಕ್ಲೇಟ್ ಅನ್ನು ತಯಾರು ಮಾಡಲು ಉಪಯೋಗಿಸುತ್ತಾರೆ. ಈ ಬೀಜಗಳು ನೋಡಲು ಕಾಫಿ ಬೀನ್ಸ್ ತರ ಹಾಗೆ ಇರುತ್ತವೆ. ಇವುಗಳ ವ್ಯವಸಾಯವನ್ನ ದೊಡ್ಡ ದೊಡ್ಡ ಜಮೀನುಗಳಲ್ಲಿ ಮಾಡುತ್ತಾರೆ. ಹೀಗೆ ಬೆಳೆದಂತಹ ಈ ಕೋಕೋ ಬೀನ್ಸ್ ಗಳನ್ನ ದೊಡ್ಡ ದೊಡ್ಡ ಕಂಟೈನರ್ ಗಳಲ್ಲಿ ಹಾಕಿ ವಿಮಾನಗಳ ಮೂಲಕ, ಹಡಗುಗಳ ಮೂಲಕ ಅಥವಾ ಟ್ರೈನ್ಗಳ ಮೂಲಕ ಫ್ಯಾಕ್ಟರಿಗಳಿಗೆ ರವಾನೆ ಮಾಡುತ್ತಾರೆ. ಹೀಗೆ ಚಾಕ್ಲೇಟ್ ಫ್ಯಾಕ್ಟರಿಗೆ ಬಂದಂತಹ ಈ ಕೋಕೋ ಬೀನ್ಸ್ ಗಳನ್ನ ಮೊದಲು ಸಿಪ್ಪೆ ಹಾಗೂ ಬೀಜಗಳನ್ನ ಬೇರೆ ಬೇರೆ ಮಾಡಲಾಗುತ್ತದೆ. ಈ ಒಂದು ಪ್ರಾಸೆಸ್ ನ ಪೀಲರ್ ಎಂದು ಕರೆಯುತ್ತಾರೆ. ಸಿಪ್ಪೆಯಿಂದ ತೆಗೆದಂತಹ ಈ ಬೀಜಗಳು ಕೊಂಚ ಹಸಿಯಾಗಿರುತ್ತವೆ. ಇದೇ ಕಾರಣ ಈ ಬೀಜಗಳನ್ನ ಮೊದಲು ಫ್ಯಾಕ್ಟರಿಯ ಪ್ರಾಂಗಣಗಳಲ್ಲಿ ಇವುಗಳನ್ನ ಕನಿಷ್ಠ ಪಕ್ಷ 1 ವಾರದ ಮಟ್ಟಿಗೆ ಬಿಸಿಲಿನಲ್ಲಿ ಒಣಗಿಸುತ್ತಾರೆ. ಈ ಒಂದು ಪ್ರಾಸೆಸ್ ಅನ್ನ ಡ್ರೈಯಿಂಗ್ ಎಂದು ಕರೆಯುತ್ತಾರೆ. ಹೀಗೆ ಒಣಗಿದಂತಹ ಈ ಕೋಕೋ ಬೀನ್ಸ್ ಗಳನ್ನ ಫಿಲ್ಟರ್ ಪ್ರಾಸೆಸ್ಗೆ ಕಳಿಸಲಾಗುತ್ತದೆ. ಇಲ್ಲಿ ಈ ಬೀಜಗಳ ಜೊತೆ ಏನಾದರೂ ಕಲ್ಲು, ಕಡ್ಡಿ ಹಾಗೂ ಇನ್ನೇನಾದರೂ ಹೊಲಸು ಇದ್ದರೆ ಅವುಗಳನ್ನ ಈ ಒಂದು ಪ್ರಾಸೆಸ್ ನಲ್ಲಿ ಬೇರ್ಪಡಿಸಲಾಗುತ್ತದೆ. ಈ ಕೋಕೋ ಬೀನ್ಸ್ ಗಳನ್ನ ಕನಿಷ್ಠ ಪಕ್ಷ 4 ರಿಂದ 5 ಬಾರಿ ಫಿಲ್ಟರಿಂಗ್ ಪ್ರಾಸೆಸ್ ಮಾಡುತ್ತಾರೆ. ಅಂದರೆ ಕೋಕೋ ಬೀನ್ಸ್ ಗಳನ್ನ ಅಷ್ಟರ ಮಟ್ಟಿಗೆ ಸ್ವಚ್ಛ ಮಾಡಬೇಕಾಗುತ್ತದೆ. ಇದಕ್ಕೆ ಕಾರಣ ಕೋಕೋ ಬೀನ್ಸ್ ಗೆ ಹೆಚ್ಚಾಗಿ ಕ್ರಿಮಿಕೀಟಗಳು ಅಂಟಿಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಇರುತ್ತವೆ. ಆದರೂ ಇತ್ತೀಚೆಗೆ ಬಂದಂತಹ ಒಂದು ಘಾತಕಕಾರಿ ಅಧ್ಯಯನದಲ್ಲಿ 100 ಗ್ರಾಂ ಕೋಕೋ ಬೀನ್ಸ್ ನಲ್ಲಿ ಕನಿಷ್ಠ ಪಕ್ಷ 8 ರಿಂದ 10 ಗ್ರಾಂ ಬೇರೆ ಬೇರೆ ಜಾತಿಯ ಕ್ರಿಮಿಕೀಟಗಳು ಇರುತ್ತವೆ ಎಂದು ತಿಳಿದು ಬಂದಿದೆ. ಆದ್ರೆ ಈ ವಿಷಯ ಕೇಳಿದರೆ ನಿಜಕ್ಕೂ ನೀವು ಆಶ್ಚರ್ಯ ಅಲ್ಲ, ಅಚ್ಚರಿ ಕೂಡ ಪಡುತ್ತೀರಾ. ಅದೇನೆಂದ್ರೆ ಚಾಕ್ಲೇಟ್ ತಯಾರಿಸುವ ಕೆಲವು ಕಂಪನಿಗಳು ಚಾಕ್ಲೇಟ್ಗೆ ಬಣ್ಣ ಹಾಗೂ ರುಚಿ ಹೆಚ್ಚಾಗಲೆಂದು ತಮ್ಮ ಚಾಕ್ಲೇಟ್ ನಲ್ಲಿ ಇಲಿಯ ಮಲವನ್ನ ಕೂಡ ಬಳಸುತ್ತಾರೆ. ಇದು ಇತ್ತೀಚೆಗೆ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಹೊರಗೆ ಬಂದಿದೆ. ಹೀಗೆ 3-4 ಬಾರಿ ಕ್ಲೀನ್ ಮಾಡಿದಂತಹ ಕೋಕೋ ಬೀನ್ಸ್ ಗಳನ್ನ ಮುಂದೆ ರೋಸ್ಟಿಂಗ್ ಪ್ರೊಸೆಸ್ಗೆ ಕಳಿಸಲಾಗುತ್ತದೆ. ಅಂದರೆ ಕೋಕೋ ಬೀನ್ಸ್ ಗಳನ್ನ ರೋಸ್ಟ್ ಮಾಡಲಾಗುತ್ತದೆ. ದೊಡ್ಡ ದೊಡ್ಡ ಮಷೀನ್ಗಳಲ್ಲಿ ಹಾಕಿ ಇವುಗಳನ್ನ ಹುರಿಯಲಾಗುತ್ತದೆ. ಒಂದು ವೇಳೆ ಹುರಿಯದೆ ಕೋಕೋ ಬೀನ್ಸ್ ಗಳನ್ನ ಬಳಸಿ ಚಾಕ್ಲೇಟ್ ಮಾಡಿದರೆ ಅವು ತುಂಬಾನೇ ಕಹಿಯಾಗಿರುತ್ತವೆ. ಇದೇ ಕಾರಣ ಚಾಕ್ಲೇಟ್ ನ ಫ್ಲೇವರ್ ಅನ್ನು ಹೆಚ್ಚಿಸಲು ಕೋಕೋ ಬೀನ್ಸ್ ಗಳನ್ನ ಹದ ಬರುವವರೆಗೂ ಹುರಿಯಲಾಗುತ್ತದೆ. ಹೀಗೆ ಹುರಿದಂತಹ ಈ ಕೋಕೋ ಬೀನ್ಸ್ ಗಳನ್ನ ಇನ್ನೊಂದು ಫಿಲ್ಟರ್ ಗೆ ಕಳಿಸಲಾಗುತ್ತದೆ. ಇಲ್ಲಿ ಜಾಸ್ತಿ ಹುರಿದಂತಹ ಕೋಕೋ ಬೀನ್ಸ್ ಗಳನ್ನ ಹಾಗೂ ಅತಿ ಕಡಿಮೆ ಹುರಿದಂತಹ ಕೋಕೋ ಬೀನ್ಸ್ ಗಳನ್ನ ಬೇರೆ ಬೇರೆ ಮಾಡಲಾಗುತ್ತದೆ. ಹಾಗೂ ಸರಿಯಾದ ಹುರಿದಂತಹ
ಬೀನ್ಸ್ ಗಳನ್ನ ಮಾತ್ರ ಚಾಕ್ಲೇಟ್ ತಯಾರಿಸಲು ಮುಂದೆ ಕನ್ವೇಯರ್ ಬೆಲ್ಟ್ ಮೂಲಕ ಇನ್ನೊಂದು ಫಿಲ್ಟರ್ ಗೆ ಕಳಿಸುತ್ತಾರೆ. ಹೀಗೆ ಬಾಕಿ ಉಳಿದಂತಹ ಕೋಕೋ ಬೀನ್ಸ್ ಗಳನ್ನ ಐಸ್ ಕ್ರೀಮ್ ಮಾಡಲು ಬಳಸಲಾಗುತ್ತದೆ. ಮುಂದೆ ಹುರಿದಂತಹ ಈ ಕೋಕೋ ಬೀನ್ಸ್ ಗಳನ್ನ ಸರಿಯಾಗಿ ಗ್ರೈಂಡ್ ಮಾಡಲಾಗುತ್ತದೆ. ಅಂದ್ರೆ ಈ ದೊಡ್ಡ ದೊಡ್ಡ ಕೋಕೋ ಬೀನ್ಸ್ ಗಳನ್ನ ಮಿಕ್ಸಿಗಳಲ್ಲಿ ಹಾಕಿ ಪುಡಿ ಪುಡಿ ಮಾಡಿ ಹಿಟ್ಟನ್ನು ತಯಾರಿಸುತ್ತಾರೆ. ಹೀಗೆ ಶುದ್ಧವಾದಂತಹ ಹುರಿದಂತಹ ಕೋಕೋ ಬೀನ್ಸ್ ಗಳನ್ನ ಹಾಗೂ ಅದರ ಪೌಡರ್ ನ ಒಂದು ದೊಡ್ಡ ಕಂಟೈನರ್ ನಲ್ಲಿ ಹಾಕಿ ಆ ಒಂದು ಕಂಟೈನರ್ ನಲ್ಲಿ ಬೇರೆ ಬೇರೆ ಫ್ಲೇವರ್ಸ್ ಗಳನ್ನ, ಕಲರ್ಸ್ ಗಳನ್ನ ಹಾಗೂ ಸಕ್ಕರೆ ಹಾಗೂ ಬಟರ್ ಅನ್ನ ಮಿಕ್ಸ್ ಮಾಡುತ್ತಾರೆ. ಕೆಲವೊಂದು ಚಾಕ್ಲೇಟ್ ತಯಾರು ಮಾಡುವಂತಹ ಕಂಪನಿಗಳು ಚಾಕ್ಲೇಟ್ ತುಂಬಾ ಸಾಫ್ಟ್ ಹಾಗೂ ತುಂಬಾ ಟೇಸ್ಟಿಯಾಗಿರಲು ಹಂದಿಯ ಕೊಬ್ಬನ್ನು ಕೂಡ ಬೆರೆಸುತ್ತಿದ್ದರು. ಆದರೆ ಹೆಚ್ಚಾಗಿ ಭಾರತಕ್ಕೆ ಬರುವಂತಹ ಚಾಕ್ಲೇಟ್ಗಳಲ್ಲಿ ಪ್ರಾಣಿಗಳ ಕೊಬ್ಬಿಗಿಂತ ಹೆಚ್ಚಾಗಿ ವನಸ್ಪತಿ ಹಾಗೂ ಬೆಣ್ಣೆಯನ್ನ ಹಾಗೂ ವೆಜಿಟೇಬಲ್ ಕೊಬ್ಬನ್ನ ಬಳಸಲಾಗುತ್ತದೆ. ಯಾಕಂದ್ರೆ 1977ರಲ್ಲಿ ಯುರೋಪ್ ಖಂಡದಿಂದ ರಫ್ತಾಗುತ್ತಿದ್ದ ಚಾಕ್ಲೇಟ್ಗಳಲ್ಲಿ ಹಂದಿಯ ಕೊಬ್ಬಿನ ಅಂಶ ಸೇರುತ್ತೆ ಎಂದು ಗೊತ್ತಾಗಿ ಅವುಗಳನ್ನ ಭಾರತದಲ್ಲಿ ಅಂದಿನಿಂದ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ. ಸ್ನೇಹಿತರೆ, ಭಾರತದಲ್ಲಿ ಸಿಗುವಂತಹ ಚಾಕ್ಲೇಟ್ ಬಗ್ಗೆ ಹೆದರಿಕೆ ಇಲ್ಲ. ಅದರಲ್ಲಿ ಏನೇ ಇದ್ದರೂ ವೆಜಿಟೇಬಲ್ ಗಳನ್ನ ಬಳಸಿ ಮಾತ್ರ ತಯಾರಿಸಲಾಗುತ್ತದೆ. ಹೀಗೆ ಸರಿಯಾಗಿ ಮಿಕ್ಸ್ ಆದಂತಹ ಹಿಟ್ಟಿನಲ್ಲಿ ಅತ್ಯುತ್ತಮ ಕ್ವಾಲಿಟಿಯ ಹಾಲನ್ನು ಕೂಡ ಮಿಕ್ಸ್ ಮಾಡಿ ಅವುಗಳನ್ನ ಚೌಕಾಕಾರದ ಬಾಕ್ಸ್ ಗಳಲ್ಲಿ ದ್ರವದ ಆಕಾರದಲ್ಲಿ ಹಾಕಲಾಗುತ್ತದೆ. ಮುಂದೆ ಇವುಗಳನ್ನ ಗಟ್ಟಿ ಮಾಡಲು ಹೆಚ್ಚು ಕಡಿಮೆ 3 ರಿಂದ 4 ದಿವಸ ವ್ಯಾಕ್ಯೂಮ್ ಹೀಟರ್ ನಲ್ಲಿ ಇಡಲಾಗುತ್ತದೆ. ಆಮೇಲೆ ಗಟ್ಟಿಯಾದಂತಹ ಈ ಹಿಟ್ಟನ್ನ ಮತ್ತೊಮ್ಮೆ ಕರಗಿಸಿ ಚಾಕ್ಲೇಟ್ ಆಕಾರಕ್ಕೆ ತಕ್ಕಂತೆ ಚಿಕ್ಕ ಚಿಕ್ಕ ಬಾಕ್ಸ್ಗಳಲ್ಲಿ, ಟ್ರೇಗಳಲ್ಲಿ ಈ ದ್ರವವನ್ನ ಅಂದ್ರೆ ಚಾಕ್ಲೇಟ್ ದ್ರವವನ್ನ ಅದರಲ್ಲಿ ಬಿಡಲಾಗುತ್ತದೆ. ಹೀಗೆ ಚಾಕ್ಲೇಟ್ಗೆ ಒಂದು ಶೇಪ್ ಬರುತ್ತದೆ. ಹೀಗೆ ಆಕಾರ ಪಡೆದಂತಹ ಈ ಚಾಕ್ಲೇಟ್ ಗಳನ್ನ ತಣ್ಣಗೆ ಮಾಡಿ ಗಟ್ಟಿ ಮಾಡಲು ದೊಡ್ಡ ದೊಡ್ಡ ಫ್ರೀಜರ್ ಗಳಲ್ಲಿ 72 ಗಂಟೆಗಳ ಕಾಲ ಇಡಲಾಗುತ್ತದೆ. ಹೀಗೆ ದ್ರವದ ಆಕಾರದಲ್ಲಿದ್ದ ಈ ಚಾಕ್ಲೇಟ್ಗಳು ಗಟ್ಟಿಯಾದಾಗ ಇವುಗಳನ್ನ ಚಿಕ್ಕ ಚಿಕ್ಕ ಚೌಕಾಕಾರದ ಪೀಸ್ಗಳನ್ನಾಗಿ ಮಾಡಿ ಇನ್ನೊಂದು ಚಾಕ್ಲೇಟ್ ದ್ರವದಲ್ಲಿ ಮುಳುಗಿಸಿ ಹೊರಗೆ ತೆಗೆಯಲಾಗುತ್ತದೆ. ಆಮೇಲೆ ಈ ಚಾಕ್ಲೇಟ್ ಗಳನ್ನ ಮತ್ತೆ ಕನಿಷ್ಠ ಪಕ್ಷ 48 ಗಂಟೆಗಳ ಕಾಲ ಫ್ರೀಜರ್ ನಲ್ಲಿ ಇಟ್ಟು ಮುಂದೆ ಇವುಗಳನ್ನ ಟೆಸ್ಟಿಂಗ್ ಗೆ ಕಳಿಸಲಾಗುತ್ತದೆ. ಪ್ಯಾಕಿಂಗ್ ಹೋಗುವ ಮೊದಲು ಇವುಗಳ ಆಕಾರವನ್ನ ಮೊದಲು ಚೆಕ್ ಮಾಡುತ್ತಾರೆ. ಅದರಲ್ಲೇನಾದರೂ ಕೆಲವು ಚಾಕ್ಲೇಟ್ ಗಳು ಶೇಪ್ಲೆಸ್ ಆಗಿದ್ದರೆ ಅವುಗಳನ್ನ ತೆಗೆದು ಸೈಡ್ ಅಲ್ಲಿ ಇಡುತ್ತಾರೆ. ಸರಿಯಾದ ಶೇಪ್ ಅನ್ನು ಹೊಂದಿದ ಚಾಕ್ಲೇಟ್ ಗಳನ್ನ ಮಾತ್ರ ಮುಂದೆ ಅವುಗಳ ಮೇಲೆ ಅಚ್ಚು ಹಾಕಿ ಅಂದ್ರೆ ಕಂಪನಿಯ ಲೋಗೋವನ್ನ ಅವುಗಳಲ್ಲಿ ಅಚ್ಚು ಹಾಕಿ ಮುಂದೆ ಪ್ಯಾಕಿಂಗ್ ಗೆ ಕಳಿಸಲಾಗುತ್ತದೆ. ಆಮೇಲೆ ಇವುಗಳನ್ನ ದೊಡ್ಡ ದೊಡ್ಡ ಬಾಕ್ಸ್ ಗಳಲ್ಲಿ ಹಾಕಿ ಕಂಟೈನರ್ ಮೂಲಕ, ಟ್ರಕ್ ಗಳ ಮೂಲಕ ಮಾರುಕಟ್ಟೆಗೆ ರವಾನೆ ಮಾಡಲಾಗುತ್ತದೆ. ಹೀಗೆ ದೊಡ್ಡ ದೊಡ್ಡ ಶಾಪುಗಳಲ್ಲಿ, ಬೇಕರಿಗಳಲ್ಲಿ, ಮಾಲುಗಳಲ್ಲಿ ನೀವು ಈ ಚಾಕ್ಲೇಟ್ ಗಳನ್ನ ಪಡೆದು ತಿನ್ನುತ್ತೀರಾ. ಇನ್ನು ಈ ಚಾಕ್ಲೇಟ್ ಹೇಗೆ ಹುಟ್ಟಿತು ಎನ್ನುವ ವಿಚಾರಕ್ಕೆ ಬರುವುದಾದ್ರೆ 18ನೇ ಶತಮಾನದಲ್ಲಿ ಯುರೋಪ್ ಖಂಡದಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರೆಲ್ಲರೂ ಮದ್ಯಪಾನವನ್ನ ಮಾಡುತ್ತಿದ್ದರು. ಈ ಟೆಕ್ನಾಲಜಿ ಯುಗದಲ್ಲಿ ಎಷ್ಟೋ ಜನ ತಮ್ಮ ಗಲೀಜು ಬಟ್ಟೆಗಳನ್ನ ಕೈಯಿಂದಲೇ ತೊಳೆಯುತ್ತಾರೆ. ಕಾರಣ ಅವರಿಗೆ ದುಬಾರಿ ಇದ್ದಂತಹ ವಾಷಿಂಗ್ ಮಷೀನ್ ಅನ್ನ ಕೊಂಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಥವಾ ಮನೆಯಲ್ಲಿ ಇಡಕ್ಕೆ ಜಾಗ ಇಲ್ಲ. ಆದ್ರೆ ನಿಮ್ಗೆ ಗೊತ್ತಾ, ನಿಮ್ಮ ಮನೆಯಲ್ಲಿರುವ ಒಂದು ಮಾಮೂಲಿ ಬಕೆಟ್ ಅನ್ನೇ ವಾಷಿಂಗ್ ಮಷೀನ್ ಆಗಿ ಪರಿವರ್ತನೆ ಮಾಡಬಹುದು ಅಂತ. ಇದು ಲೇಟೆಸ್ಟ್ ವಾಷಿಂಗ್ ಮಷೀನ್ ಹಾಗೆ ಬಟ್ಟೆಗಳನ್ನ ಶುಭ್ರವಾಗಿ ತೊಳೆಯುತ್ತದೆ, ಜೊತೆಗೆ ಅತ್ಯಂತ ಕಡಿಮೆ ಎಲೆಕ್ಟ್ರಿಸಿಟಿ ಬಳಸುತ್ತದೆ. ಈ ಮಿನಿ ಪೋರ್ಟೇಬಲ್ ವಾಷಿಂಗ್ ಮಷೀನ್ ಅನ್ನ ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ತೆಗೆದುಕೊಂಡು ಹೋಗಬಹುದು, ಬಳಸಬಹುದು. ಇದರಲ್ಲಿರುವ ಪವರ್ಫುಲ್ ಮೋಟಾರ್ ಭಾರಿ ಲೋಡ್ ಇರುವ ಬಟ್ಟೆಗಳನ್ನು ಕೂಡ ಆರಾಮವಾಗಿ ಕ್ಲೀನ್ ಮಾಡುತ್ತದೆ. ಇದರ ಬೆಲೆ ಕೇವಲ 899 ಮಾತ್ರ. ನಿಮ್ಮ ಮನೆಯಲ್ಲಿರುವ ಬಕೆಟ್ ಅನ್ನ ವಾಷಿಂಗ್ ಮಷೀನ್ ಆಗಿ ಈಗಲೇ ಕನ್ವರ್ಟ್ ಮಾಡಿ. ಹಾಗಾದ್ರೆ ತಡ ಯಾಕೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಬಕೆಟ್ ವಾಷಿಂಗ್ ಮಷೀನ್ ಅನ್ನ ಬೈ ಮಾಡಿ, ಅದು ಕೂಡ ಕ್ಯಾಶ್ ಆನ್ ಡೆಲಿವರಿಯಲ್ಲಿ. ಇನ್ನು ಈ ಚಾಕ್ಲೇಟ್ ಹೇಗೆ ಹುಟ್ಟಿತು ಎನ್ನುವ ವಿಚಾರಕ್ಕೆ ಬರುವುದಾದ್ರೆ 18ನೇ ಶತಮಾನದಲ್ಲಿ ಯುರೋಪ್ ಖಂಡದಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರೆಲ್ಲರೂ ಮದ್ಯಪಾನವನ್ನ ಮಾಡುತ್ತಿದ್ದರು. ಇದನ್ನು ಕಂಡಂತಹ ಜಾನ್ ಕ್ಯಾಡ್ಬರಿ ಎನ್ನುವ ಒಬ್ಬ ವ್ಯಕ್ತಿ, ಇದು ಸರಿಯಾದ ಪದ್ಧತಿಯಲ್ಲ, ಇದನ್ನು ಹೇಗಾದರೂ ಮಾಡಿ ಚಿಕ್ಕವರು ಇದನ್ನ ಕುಡಿಯದ ಹಾಗೆ ಮಾಡಬೇಕೆಂದು ನಿರ್ಧಾರ ಮಾಡುತ್ತಾರೆ. ಇದೇ ಕಾರಣ ಅವರು ಚಿಕ್ಕ ಮಕ್ಕಳು, ಹೆಂಗಸರು ಹಾಗೂ ಚಿಕ್ಕ ಹುಡುಗರು ಇಷ್ಟಪಡುವಂತಹ ಒಂದು ಪಾನೀಯನ್ನ ಕೋಕೋ ಬಳಸಿ ತಯಾರು ಮಾಡುತ್ತಾರೆ ಹಾಗೂ ತಮ್ಮ ರೆಸ್ಟೋರೆಂಟ್ ನಲ್ಲಿ ಮಾರಲು ಪ್ರಾರಂಭಿಸುತ್ತಾರೆ. ಈ ಚಾಕ್ಲೇಟ್ ಪಾನೀಯು ಮಕ್ಕಳಿಗೆ, ಹೆಂಗಸರಿಗೆ ಹಾಗೂ ಚಿಕ್ಕ ಹುಡುಗರಿಗೂ ಕೂಡ ಇಷ್ಟವಾಗಲು ಪ್ರಾರಂಭವಾಗುತ್ತದೆ. ಆದರೆ ಒಮ್ಮೆ ಈ ಚಾಕ್ಲೇಟ್ ಪಾನೀಯನ್ನು ಜಾಸ್ತಿ ಮಾಡಿ ರೆಸ್ಟೋರೆಂಟ್ ನಲ್ಲಿ ಇಟ್ಟಾಗ ಆ ದಿನ ಹೆಚ್ಚಾಗಿ ಯಾವ ಕಸ್ಟಮರು ಬರುವುದಿಲ್ಲ. ಇದೇ ಕಾರಣ ಅವರು ಆ ಚಾಕ್ಲೇಟ್ ಪಾನಿ ಹೊರಗಿಟ್ಟರೆ ಕೆಟ್ಟು ಹೋಗುತ್ತದೆ ಎಂದು ಜಾನ್ ಕ್ಯಾಡ್ಬರಿ ಆ ಕೋಕೋ ಪಾನಿಯನ್ನ ಒಂದು ಟ್ರೇ ನಲ್ಲಿ ಹಾಕಿ ಫ್ರಿಡ್ಜ್ ನಲ್ಲಿ ಇಡುತ್ತಾರೆ. ಬೆಳಿಗ್ಗೆ ಎದ್ದು ನೋಡಿದಾಗ ಅದು ಗಟ್ಟಿಯಾಗಿ ಹೋಗಿತ್ತು. ಮರುದಿನ ಆ ಗಟ್ಟಿಯಾದಂತಹ ಕೋಕೋ ಪಾನಿಯನ್ನ ಅಲ್ಲಿ ಬಂದಂತಹ ಕೆಲವು ಹುಡುಗರಿಗೆ
ಕೊಟ್ಟಾಗ ಅವರಿಗೆ ಆ ಒಂದು ಗಟ್ಟಿಯಾದಂತಹ ಕೋಕೋ ಪೌಡರ್ ತುಂಬಾನೇ ಇಷ್ಟವಾಯಿತು. ಮುಂದೆ ಅಲ್ಲಿ ಬರುವಂತಹ ಪ್ರತಿಯೊಬ್ಬ ಕಸ್ಟಮರ್ ಆ ಕೋಕೋ ಪಾನೀಯ ಬದಲು ಕೋಕೋ ಕೇಕ್ ಅನ್ನೇ ಕೇಳಲು ಪ್ರಾರಂಭಿಸುತ್ತಾರೆ. ಜಾನ್ ಕ್ಯಾಡ್ಬರಿ ಮುಂದೆ ಕೋಕೋ ಪಾನಿ ಮಾರುವ ಬದಲು ಕೋಕೋ ಕೇಕ್ ಅನ್ನೇ ಮಾರಲು ಪ್ರಾರಂಭಿಸುತ್ತಾರೆ. ಅದಕ್ಕೆ ಅವರು ಇಟ್ಟ ಹೆಸರೇ ಚಾಕ್ಲೇಟ್. ಹೀಗೆ ಚಾಕ್ಲೇಟಿನ ಹುಟ್ಟಾಗುತ್ತದೆ. ನೋಡಿದಿರ ಸ್ನೇಹಿತರೆ, ಚಾಕ್ಲೇಟ್ನ ಇತಿಹಾಸ ಹಾಗೂ ಅದರ ತಯಾರಿಕೆಯನ್ನ. ನಿಜಕ್ಕೂ ನೀವು ಚಾಕ್ಲೇಟ್ ಅನ್ನ ಇಷ್ಟಪಡುತ್ತಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.